ಬಿಜೆಪಿ ಶಾಸಕರೇ ನಿಮ್ಮ ಸಂಕುಚಿತ ಮನೋಭಾವನೆಯನ್ನ ಹೊರಬನ್ನಿ. ಕಾಂಗ್ರೆಸ್ ಪಕ್ಷ ಜನರ ಧಾರ್ಮಿಕ ವಿಚಾರಗಳಿಗೆ ಯಾವತ್ತೂ ಕೂಡ ತೊಡಕನ್ನ ಉಂಟು ಮಾಡಿಲ್ಲ, ಅಡ್ಡಿ ಮಾಡಲ್ಲ. ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು ಗಣೇಶನ ಆರಾಧನೆಗೆ ಕಾಂಗ್ರೆಸ್ ಪಕ್ಷ ಅಡ್ಡಿ ಆತಂಕ ಮಾಡ್ತಾ ಇದೆ, ಸರ್ಕಾರದಿಂದ ತೊಂದರೆ ಆಗಿದೆ ಎಂದು ಆರೋಪಿಸಿದ್ದಾರೆ. ಅವರು ಜನತೆಯ ಹಾದಿಯನ್ನು ತಪ್ಪಿಸ್ತಾ ಇದ್ದಾರೆ. ಇನ್ನಾದರೂ ನಿಮ್ಮ ಕೀಳು ಮಟ್ಟದ ಹೇಳಿಕೆ ಬಿಟ್ಟು ಸಂಕುಚಿತ ಭಾವನೆಯಿಂದ ಹೊರಬನ್ನಿ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ್ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಲ್ಲಿ ಸರ್ವಧರ್ಮದ ಬಾಂಧವರು ಕೂಡ ಒಟ್ಟಾಗಿ ಎಲ್ಲಾ ಹಬ್ಬಗಳನ್ನು ಕೂಡ ಜೊತೆಯಾಗಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಿಲ್ಲ. ಜಿಲ್ಲಾಡಳಿತ ರಾಜ್ಯ ಸರ್ಕಾರದಿಂದ ಸಂಪೂರ್ಣ ಬೆಂಬಲ ನೀಡುತ್ತಾ ಇದೆ. ಶಾಸಕರಿಗೆ ಯಾವುದೇ ಕಾರ್ಯಕ್ರಮ ನಡೆಯಬೇಕಾಗಿದ್ರೂ ಕೂಡ ಅನುಮತಿ ಕೇಳುವುದು ಸರ್ವೇ ಸಾಮಾನ್ಯ. ಅತಿಥಿಗಳ ಬಗ್ಗೆ, ಗಣ್ಯರ ಬಗ್ಗೆ ಮಾಹಿತಿ ಕೇಳುವುದರಲ್ಲಿ ತಪ್ಪೇನಿದೆ ಎನ್ನುವುದನ್ನು ಶಾಸಕ ವೇದವ್ಯಾಸ್ ಕಾಮತ್ ಅವರೇ ಹೇಳಬೇಕು. ಕಾರ್ಯಕ್ರಮದಲ್ಲಿ ಏನಾದರೂ ಗಲಾಟೆ, ಅಹಿತಕರ ಘಟನೆ ನಡೆದರೆ ಅದಕ್ಕೆ ಮುನ್ನೆಚ್ಚರಿಕೆ ವಹಿಸುವುದರಲ್ಲಿ ತಪ್ಪೇನಿದೆ ಎಂದು ಪದ್ಮರಾಜ್ ಪ್ರಶ್ನಿಸಿದ್ದಾರೆ. ನಾವು ಕೂಡ ಹಿಂದೂಗಳೇ, ಎಲ್ಲ ಹಬ್ಬಗಳನ್ನು ಕೂಡ ಆಚರಣೆ ಮಾಡ್ತೇವೆ. ನಾವು ಅದ್ದೂರಿಗಿಂತಲೂ ಭಕ್ತಿಗೆ ಆದ್ಯತೆ ನೀಡ್ತೇವೆ. ಈ ಬಾರಿಯೂ ಹಬ್ಬವನ್ನ ಹಿಂದಿನಂತೆಯೇ ಭಕ್ತಿಪೂರ್ವಕವಾಗಿ ಶಿಸ್ತಿನಿಂದ ಆಚರಣೆ ಮಾಡ್ತೇವೆ. ಯಾವುದೇ ಆತಂಕ ಬೇಡ. ಜಿಲ್ಲಾಡಳಿತ, ರಾಜ್ಯ ಸರ್ಕಾರ ನಿಮ್ಮೊಂದಿಗೆ ಇದೆ ಎಂದರು. ವೇದವ್ಯಾಸ್ ತಾನು ಶಾಸಕ ಎನ್ನುವುದನ್ನು ಮರೆತು ಮಾತನಾಡ್ತಾ ಇದ್ದಾರೆ. ಇಲ್ಲಿ ಆಗುವ ಸಮಸ್ಯೆಗಳ ಬಗ್ಗೆ ಶಾಸಕರಾಗಿ ಜವಾಬ್ದಾರಿ ವಹಿಸಿ ಅವರು ಏನು ಕ್ರಮ ವಹಿಸಿದ್ದಾರೆ ಎನ್ನುವುದನ್ನು ಜನತೆಗೆ ಹೇಳಬೇಕು. ಟ್ರಾಫಿಕ್ ಜಾಮ್ ಆದರೆ ಅದನ್ನ ಸರಿಪಡಿಸುವ ಹೊಣೆಗಾರಿಕೆ ಇಲ್ಲವೇ ಎಂದು ಪ್ರಶ್ನಿಸಿದ್ರು. ಆಸ್ತಿ ತೆರಿಗೆ ಬಗ್ಗೆ ಮಾತನಾಡುವಂತಹ ಶಾಸಕರು ಸ್ವಯಂ ಘೋಷಿತ ತೆರಿಗೆಯನ್ನ ತಂದಾಗ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದೇ ಕಾಂಗ್ರೆಸ್ ಪಕ್ಷ. ಬಳಿಕ ಅದನ್ನ ಏರಿಕೆ ಮಾಡಿಲ್ಲ. ನಂತರ ಅಧಿಕಾರಕ್ಕೆ ಬಂದ ಬಿಜೆಪಿ ಮಾಡಿದ್ದು. ಆಗ ನೀವು ಏಕೆ ಮೌನವಾಗಿದ್ದೀರಿ? ಪಾಲಿಕೆಯಲ್ಲಿ ನೀರಿನ ದರ ಏರಿಕೆ ಮಾಡುವಾಗ ನೀವೆಲ್ಲಿದ್ದೀರಿ ಎಂದು ಪ್ರಶ್ನಿಸಿದರು. ಮಾನ್ಯ ಶಾಸಕರು ನಿನ್ನೆ ದಿವಸ ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ, ಈ ಸಲ ಈ ಗಣೇಶನ ಆರಾಧನೆಗೆ ಬಹಳಷ್ಟು ಅಡ್ಡಿ ಆತಂಕಗಳು ಕಾಣ್ತಾ ಇದೆ. ಸರ್ಕಾರ ಹಲವಾರು ನಿರ್ಬಂಧನೆಗಳನ್ನು ಹೇರಿದೆ. ಇದರಿಂದ ಎಲ್ರಿಗೂ, ಆಯೋಜಕರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಹಿಂದೂಗಳ ಹಬ್ಬಗಳ ಆಚರಣೆಗೆ ಇವರೇಕೆ ಅಡ್ಡಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಅಂತ ಹೇಳಿ ನಾನು ಅದಕ್ಕೆ ಹೇಳಿದೆ, ಮೊದಲಿಗೆ ಶಾಸಕರೇ, ನೀವು ನಿಮ್ಮ ಇಂಥ ಸಂಕುಚಿತ ಭಾವನೆಯಿಂದ ಹೊರಗಡೆ ಬನ್ನಿ. ನಿಮಗೆ ಯಾವುದೇ ಒಂದು ವ್ಯವಸ್ಥೆ ಸುವ್ಯವಸ್ಥಿತ ರೀತಿಯಲ್ಲಿ ನಡಿಬೇಕು ಅಂತ ಇದ್ರೆ ಯಾವುದೇ ಕಾರ್ಯಕ್ರಮ, ಈ ಹಿಂದೆ ಕೂಡ ಇತ್ತು, ನಿಮ್ಮ ಸರ್ಕಾರ ಕೂಡ ಇತ್ತು, ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಇದ್ರೆ ಇದಕ್ಕೆ ಅನುಮತಿ ಕೇಳುವಂಥದ್ದು ಸರ್ವೇ ಸಾಮಾನ್ಯ. ಈ ಅನುಮತಿ ಕೇಳುವಾಗ ಅದರಲ್ಲಿ ಆಯೋಜಕರು ಯಾರು, ಆ ಕಾರ್ಯಕ್ರಮದ ಸ್ವರೂಪಗಳ ಬಗ್ಗೆ, ಅತಿಥಿಗಳ ಬಗ್ಗೆ ಅಥವಾ ಟ್ಯಾಬ್ಲೋಗಳ ಬಗ್ಗೆ ಅವರು ಕೇಳುವಂಥದ್ದು. ನೀವು ನೋಡ್ತಾ ಇದ್ದೀರಿ, ಅದು ಕಾಲ ಕಾಲಕ್ಕೆ ಸ್ವಲ್ಪ ವ್ಯತ್ಯಾಸಗಳು ಆಗ್ತಿರೋದು ಕೂಡ ಹೌದು. ಯಾಕೆ ಅಂತ ಹೇಳಿದರೆ, ನಾವು ನೋಡ್ತಾ ಇದ್ದೇವೆ, ಇವತ್ತು ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮ್ಮ ಸಂಸ್ಕೃತಿಗೆ ಏನು ಕಳಂಕ ಬರುವಂಥ ಟ್ಯಾಬ್ಲೋಗಳು ಬಂತು ಅನ್ನುವಂಥ ವಿಚಾರಗಳಾಗುತ್ತೆ. ಇದರ ನಂತರ ಅತೃಪ್ತಿಗಳು ಉಂಟಾಗುತ್ತೆ, ಗಲಾಟೆಗಳಾಗುವ ಸಂಭವ ಇರುತ್ತೆ. ಇದಕ್ಕೆ ಮುನ್ನೆಚ್ಚರಿಕೆಯಾಗಿ ಅದರ ಡೀಟೇಲ್ಸ್ ಬಗ್ಗೆ ಕೇಳೋದ್ರಲ್ಲಿ ತಪ್ಪೇನಿದೆ ಶಾಸಕರೇ? ಇದಕ್ಕೆ ನೀವು ಉತ್ತರ ಕೊಡಬೇಕಂತ ಅಗತ್ಯ ಇದೆ. ಅದರ ಒಟ್ಟಿಗೆ ನೀವು ಹೇಳ್ತೀರಿ, ಕಾಂಗ್ರೆಸ್ಸಿಗರಿಂದ ಹಿಂದೂಗಳ ಹಬ್ಬಕ್ಕೆ ಧಕ್ಕೆ ಅನ್ನುವಂಥದ್ದು, ಅಡ್ಡಿ ಆತಂಕಗಳು ಅಂತ ಹೇಳಿದೆ. ಸ್ವಾಮಿ, ನಾವು ಕೂಡ ಹಿಂದೂಗಳು, ನಾವು ಕಾಂಗ್ರೆಸ್ನಲ್ಲಿರುವವರು, ನಾವು ಕೂಡ ಎಲ್ಲ ಹಬ್ಬಗಳನ್ನು ಆಚರಿಸ್ತೇವೆ. ನೀವು ಹೇಳಿದ್ದೀರಿ ನಿನ್ನೆ ಅದ್ದೂರಿಯಾದಂಥ ಗಣೇಶೋತ್ಸವಕ್ಕೆ ಅಂತ. ಅದ್ದೂರಿ ಎರಡನೇದು, ನಾವು ಭಕ್ತಿಪೂರ್ವ ಪ್ರಧಾನವಾಗಿ ನಾವು ಮಾಡುವಂಥದ್ದು. ಈ ಹಬ್ಬಗಳನ್ನು ಅದ್ದೂರಿಯಾಗಿ ಮಾಡೋದಕ್ಕಿಂತ ನಾವು ಭಕ್ತಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದೇವೆ. ಭಕ್ತಿಪೂರ್ವ ಪ್ರಧಾನವಾಗಿ ಈ ಹಬ್ಬಗಳು ನಮ್ಮ ಹಿಂದೂ ಸಂಸ್ಕೃತಿಯಂತೆ ನಡಿಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಇಚ್ಛೆ. ಅದನ್ನು ನಾವು ಮಾಡಲಿಕ್ಕೆ ಏನೆಲ್ಲ ಸಹಕಾರಗಳು ಬೇಕು ಇದನ್ನು ನಾವು ಮಾಡ್ತಾ ಇದ್ದೇವೆ.